ನಮ್ಮ ಸೇವೆ ಸದ್ಯದ ಪರಿಸ್ಥಿತಿ ಗುಂತಾಣಿನ ಪರಿಸ್ಥಿತಿ ಬೈದುಂಡು ಒವೇ ವಿಧದ ಕಾನೂನು ಕಟ್ಲೆ ಪೂರ ನಂಗೆ ವಿರೋಧ ಮಾತು ಇಡೀ ಸರ್ಕಾರ ಈ ಲೋಕವೇ ಗೊತ್ತಿತ್ತು. ನಮ್ಮ ಮೂಲ ಮಲ್ಪನ ಯಾವುದೇ ಸೇವೆಗೆ ಜನಕ್ಕಳು ಸೇರಿರ ಬಲ್ಲಿ ಅಥವಾ ಸರ್ಕಾರದ ಆದೇಶ ಪ್ರಕಾರ ನಮ್ಮ ನಿರ್ಬಂಧನ ಮಲ್ಪರೆ ಬಲ್ಲಿ ಮಾತೆರ್ಲಾಗಿದ್ದಾರೆ ಅವರು. ಆ ಪ್ರಕಾರ ನಮ್ಮ ದೇವತಾ ಕಾರ್ಯಗಳನ್ನು ಈ ವರ್ಷದ ಮಟ್ಟಿಗೆ ಅಂಕುಲೇನು ಇಂಥದ್ದು ಮುಂದಿನ ದಿನ ವ್ಯಾಪಾರ ನಿಶ್ಚಯ ಮಾಡ್ಲಿಕ್ಕೆ ಸಾಧ್ಯ ಇದ್ವಿ. ಯಾಕೆ ಬೋಡಿನ ಸಂತೃವರ್ಗ ಅಥವಾ ಭಕ್ತವರ್ಗಗಳು ಪೂರ ಸೇರಿ ಬೋಟ್ನ ಕರ್ತವ್ಯ ಹಾಕೋದು ಯೋಗಗಳು ಹಿಂಗೆ ಅವರು ಜನಕ್ಕೆ ಸೇರಿಸೋ ಅವಕಾಶ ಇತ್ತಿಜ್ಜಿ ಸೇರಿಸಾರೆ ಬಲ್ಲಿಂದ ಕಾನೂನು ಆದೇಶ ಇತ್ತಿನೇರದವರ ಹೀಗೆ ಬಿಡಬಾರ್ದ ಮತ್ತು ಅದು ಭಕ್ತಾದಿಗಳಾಗ ಮಾತಾಡಲ್ಲ ಸಭಿಕೆ ಇಡಲ್ಲ ಅಥವಾ ಊರಿನ ಭಕ್ತರಿಡಲ್ಲ ಮಾತಾಡಲ್ಲ ವಿಜ್ಞಾಪನೆ ಆಗ್ತೀನಿ. ಈ ವರ್ಷದ ಮಟ್ಟಿಗೆ ಈ ವಿಷ್ಣುಮೂರ್ತಿ ದೇವಸ್ಥಾನದ ಬ್ರಹ್ಮಕಲಶ ಜಾತ್ರಾ ಸೇವೆಗಳು ಪೂರ ಸ್ಥಗಿತ ಮಾಡುವ ನಂಗೆ ವಿಜ್ಞಾಪನೆ ಕೇಳೊಂದಿಲ್ಲ ಮಾತಾಡಲ್ಲ. ದಯಮಾಡಿ ಭಕ್ತಾದಿಲ್ಲ ಸೇರಿನ ಭಕ್ತಿರಲ್ಲ ಜನಕ್ಕಲ್ಲ ನೀನು ಸ್ಪಂದಿಸಾದು ನಾನು ಮಿತ್ತಗಿಲ್ಲ ಈ ಊರು ಬಟ್ಟು ನಂಚಿನ ಮಾರಿ ರೋಗ ಅನಾಥ ಬೇಗ ನಮ್ಮದೇ ದೂರ ಪವಾಡು ಇತ್ತೇಗೆ ನಾನು ಮಿತ್ತು ಬರಲಕ್ಕ ಬೇರೆಗಳ ತೊಂದರೆ ಕೊಡಲಕ್ಕ ನಮ್ಮ ದೇವರ ಮಾತಿನ ಲಕ್ಷಣ ಮಾಡ್ತದೆ. ನಮ್ಮ ಮಲ್ಪನಂಚಿನ ಮಿತ್ತದ ಕರ್ತವ್ಯ ಎಡ್ಡೆ ಇಂದು ಕೊರಡು ಅಂಚನೆ ಪ್ರಥಮ ನಮ್ಮ ಗ್ರಾಮ ದೇವರು ಸೋಮೇಶ್ವರ ದೇವರಲ್ಲ ಕೊಡ ದಿನಕ್ಕೂ ಬದಲಾವಣೆ ಆತಂಡು ಅಂಚೆ ಮುಂದಿನ ಇಂಕಲ್ಲ ಕ್ಷೇತ್ರ ವಿಷ್ಣುಮೂರ್ತಿ ದೇವಸ್ಥಾನ ದುಂಬೂರು ದಿಂಚಲಕ್ಕೆ ಎದುರಾಳ ಮನೆತರ ಅಥವಾ ನಾಲ್ಕು ಮಗನೆಲ್ಲ ಮಸ್ತ್ ಪುದರ ಬೋಯಿನ ಕ್ಷೇತ್ರ ಐಕ್ಯಲ ಎಂಕಲು ಮಾತಾಡಲಿ ಎಂಕಲು ವಿಜ್ಞಾಪನೆ ಮಾಡ್ಬೋದು. ಎಂಕಲು ಈ ವರ್ಷದ ಮಟ್ಟಿಗೆ ಮುಂದುವರ್ಸೋದಿಲ್ಲ. ದಯವಿಟ್ಟು ಮಾತಾಡಲು ಕ್ಷಮಿಸಲಿ. ಭಕ್ತಾದಿಗಳೆಲ್ಲ ಬೇಡೊಂದಿಲ್ಲ ದಯಬಂಡ ದೇವರ ಕೆಲಸ ನಮ್ಮ ಇಲ್ಲದ ಕೆಲಸ ಆಗ್ತದೆ. ಇದಕ್ಕೆ ಮಸ್ತ್ ಜನಕ್ಕಳು ಸಹಕಾರ ಬೋದು ಭಕ್ತರನಕ್ಕಳು ಬರುಡು ಎಂಕುಲೇ ಮಾಡ್ತಂಬೋಕ್ನ ವಿಷಯ ಆಗ್ತದೆ. ಅದಕ್ಕೆ ನಾನು ಮಿತ್ತಿಗೆ ಆಪಣಂಚಿನ ದಿನ ನಿಂಕಲು ಇಂಚಿನ ತೆರಿಪಾವ ಅದಕ್ಕೆ ಸಹಕರಿಸಲಿ ಎಂದು ಕೇಳು. ಶ್ರೀ ವಿಷ್ಣುಮೂರ್ತಿ ದೇವಸ್ಥಾನ ಕೋಟೆಗಾರು ಇಂದಿತ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮ ಇಂದೇ ತಿಂಗಳದ 22 ತಾರೀಕು ಹಿಡಿದು 25 ತಾರೀಕು ಮುಟ್ಟ ನಡ್ತದೆ. ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಆಯ್ತು ಬೆರಿಕ್ 29 ತಾರೀಕಿಗೆ ಜಾತ್ರಾ ಮಹೋತ್ಸವ ನಡೆಪರಿತದೆ. ನಮ್ಮ ಊರಿಗೆ ನಮ್ಮ ಇಡೀ ಪ್ರಪಂಚಕ್ಕೆ ಕೊರೋನಾ ವೈರಸ್ ಬತ್ತಿನ ಆ ಒಂಜಿ ಸಂದಿಗ್ಧ ಪರಿಸ್ಥಿತಿ ಇನ್ನು ಸೋಮನಾಥ ದೇವಸ್ಥಾನದಲ್ಲ ಜಾತ್ರಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಒಂಜಿ ಪಿರಪೋಂಡು ಆ ಪ್ರಕಾರ ಮೂಲ ನಮ್ಮ ವಿಷ್ಣುಮೂರ್ತಿ ದೇವಸ್ಥಾನದ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಜಾತ್ರಾ ಮಹೋತ್ಸವ ಅನಿವಾರ್ಯ ಕಾರಣಗಳು ಪಂಡ 22 ತಾರೀಕು ಪ್ರಧಾನಮಂತ್ರಿಯನ್ನು ಶ್ರೀಯುತ ನರೇಂದ್ರ ಮೋದಿ ಬೇರು ಜನತಾ ಕರ್ಫ್ಯೂ ಪಾಡ್ನೇಡು ನಮ್ಮ ಆಣಿದ ದಿನಟ್ಟು ನಮ್ಮ ಕಾರ್ಯಕ್ರಮ ಆರಂಭ ಮಾಡಿತ್ತು. ಆ ಪ್ರಕಾರ ಇನ್ನು ಅವು ಆಯರ ಅಸಾಧ್ಯ ಆದಿತ್ಯ ನಡೆದಾದ್ರೆ ನಮ್ಮ ಜಾತ್ರಾ ಅಷ್ಟಬಂಧ ಬ್ರಹ್ಮಕಲಶೋತ್ಸವ ಬಕ ಜಾತ್ರಾ ಮಹೋತ್ಸವ ಅನಿವಾರ್ಯ ಕಾರಣಗಳು ನಮ್ಮ ದುಂಬುದೇವನಿಲ್ಲ. ನಾನು ದುಂಬುದ ದಿನಟ್ಟು ತಂತ್ರಿವರಿಯನ್ನು ಬಕ ಬ್ರಹ್ಮಕಲಶ ಸಮಿತಿ ಆ ಪೂರ ಸಮಿತಿ ಮುತಾಲಿಕೇಡು ನನ್ನದು ದುಂಬುದ ದಿನ ಎಂಕಲು ನಿಗದಿ ಮಾಡ್ತದೆ. ಆ ಬ್ರಹ್ಮಕಲಶೋತ್ಸವ ಬಕ ಜಾತ್ರಾ ಮಹೋತ್ಸವದ ದಿನ ನಿಗದಿ ಮನ್ಪರಲ್ಲ ಭಕ್ತಾಭಿಮಾನಿಗಳು ಬಕ ನಮ್ಗೆ ಸಹಕಾರ ಕೋರಿನ ಪೂರೆಲ್ಲ ನನ್ನ ದುಂಬುಗೂ ನನ್ನ ಮಿತ್ತಗಾಪಿನ ಕಾರ್ಯಕ್ರಮ ಸಹಕಾರ ಕೊಡು ಬಂದು ಈ ಮೂಲಕ ವಿನಂತಿ ಮಾಡ್ತಂದ್ರೆ